ಶೇಖರ್ ಪೂಜಾರಿ ಅಂತ ಆಯಿತಾ. ಈ ದೇವಸ್ಥಾನದ ಅರ್ಚಕರ ಮನೆದ 2 ಪಾಲ್ದಾರರು ನಾವು. ಒಂದು ಪಾಲ್ದಾರಲ್ಲಿ ಇನ್ನು 2 ಮನೆಯಲ್ಲಿ ಒಂದು ಮನೆಯವರು ನಾವು, ಹಾಗೆ ಇನ್ನೊಂದು ಮನೆಯವರು ಹರಿಪೂಜಾರಿ ಅಂತ ಪುಯ್ಸು ಪೂಜಾರಿ ಮಾಡ್ತಾ ಇದ್ದಾರೆ ಅವರು. ಹಾಗೆ ಇದು ಬಹುಶಃ ನನಗೆ ಗೊತ್ತಿದ್ದ ಹಾಗೆ 500 ವರ್ಷದ ಮೇಲ್ಪಟ್ಟು ಇದರ ಇತಿಹಾಸ ಇದೆ. ಆದರೆ ಈಗ 300 ವರ್ಷದ ಈ ಕಡೆಯಿಂದ ಅದರ ಬಗ್ಗೆ ನಮಗೆ ಸ್ವಲ್ಪ ಇತಿಹಾಸಗಳು ಸಿಗ್ತಾ ಇದೆ. ಅದರ ಹಿಂದೆ ಏನಾಗಿದೆ ಏನು ಹೋಗಿದೆ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ವರ್ಷ ಅಜೀರ್ಣಾವಸ್ಥೆಯಲ್ಲಿತ್ತು. ಆಮೇಲೆ ನಾವು ಎಲ್ಲ ಸೇರಿ ಸುಮಾರು 2000ನೇ ಇಸ್ವಿಯಲ್ಲಿ ಇದರ ಜೀರ್ಣೋದ್ಧಾರ ಮಾಡಿದ್ದೇವೆ ಎಲ್ಲ ಊರಿನವರು ಸೇರಿ. ಹಾಗೆ ಇದರ ಈ ವರ್ಷ ಪ್ರತಿ ವರ್ಷ ಯಕ್ಷಗಾನ ನಡೀತದೆ. ಇಲ್ಲಿದೆ ಅಂತ ಒಂದು ಏನು ಯಕ್ಷಗಾನ ಇಲ್ಲ. ನಾವು ಯಾರೋ ಒಬ್ಬರು ಹಾಗೆ ಡೋನರ್ ಕೊಡ್ತಾ ಇದ್ದಾರೆ, ಕೆಲವರು ಹರಕೆ ಹೇಳ್ಕೊಂಡವ್ರು ಇದ್ದಾರೆ. ಈ ಸಲ ಅವರು ಪೂರ್ಣಿಮಾ ಮತ್ತು ಸಂತೋಷ್ ಪೂಜಾರಿ ಅವರಿಂದ ಈ ಸಿಗಂಧರೇಶ್ವರ ಮೇಳದ ಆಟ ಇದೆ, ಸಿಗಂಧರೇಶ್ವರ ಕ್ಷೇತ್ರ ಅಂತೇಳಿ. ಹಾಗೆ ಈಗ ಇಲ್ಲಿ ಅಂದರೆ ನಮ್ಮದು ಭಾಳ ಇಲ್ಲಿ ಕಾರ್ಯಕ್ರಮ ಇಲ್ಲ, ಒಂದೇ ದಿನದ ಕಾರ್ಯಕ್ರಮ ಇವತ್ತು. ಆತ್ಮೀಯ ಮಾಧ್ಯಮ ಮಿತ್ರರೇ, ನೀವು ಬೇರೆ ಬೇರೆ ಪ್ರದೇಶಗಳಿಂದ ಈ ಪ್ರದೇಶಕ್ಕೆ ಬರ್ತಾ ಇದ್ದೀರಿ. ಮಾಧ್ಯಮದವರು ಇಲ್ಲದೇ ಇದ್ದದಿದ್ದರೆ ಯಾವುದೇ ಒಂದು ಕ್ಷೇತ್ರ ಎನ್ನುವಂಥ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಬಿ ರಾಜೀವ್ ಶೆಟ್ಟಿ, ನಿವೃತ್ತ ಶಿಕ್ಷಕ. ನಾನು ಅನೇಕ ಸಂಘ ಸಂಸ್ಥೆಗಳಲ್ಲೆಲ್ಲ ನನ್ನನ್ನು ತೊಡಗಿಸಿಕೊಂಡು ಈ ದೇವಸ್ಥಾನವನ್ನು ನಾವು ಜೀರ್ಣೋದ್ಧಾರ ಮಾಡಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮುಂದಾಗಿ ಬಂದಿದ್ದೇವೆ. ಎಲ್ಲ ದೈವದ ಮನೆ ಇವತ್ತು ಪ್ರಬಲವಾಗಿ ಮೆರೀತಾ ಇದೆ. ಈ ಪ್ರದೇಶದಲ್ಲಿ ಇದೊಂದು ಉತ್ತಮವಾಗಿರುವಂಥ ಕ್ಷೇತ್ರವಾಗಿ ಮೂಡಿ ಬರಲಿ. ಇದರ ಜೊತೆಯಲ್ಲಿ ಈ ಊರಿನ ಜನರಿಗೆ ಸದ್ಬುದ್ಧಿಯನ್ನು ಕೊಟ್ಟು ಶ್ರೀ ಭಗವಂತನು ಅನುಗ್ರಹಿಸಲಿ ಎನ್ನುವಂಥ ಮಾತನಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.